ಇದು ಶುದ್ಧ ಹೃದಯದವರು ಮಾತ್ರ ವಾಸಿಸುವಂತಹ ಭೂಮಿಯಾಗಿದೆ. ಇದು ದೇವರ ಚಿತ್ತವನ್ನು ತಿಳಿಸುವಂತಹ ಸ್ಥಳವಾಗಿದೆ. ಇಲ್ಲಿ ಬಿಳಿ ನೀರಿನ ಝರಿಗಳು ಹರಿಯುತ್ತವೆ. ಇದು ಜೀವಂತ ದೇವರಗಳ ಭೂಮಿಯಾಗಿದೆ. ಈ ಊರಿನಲ್ಲಿ ಸಾವೇ ಬರುವುದಿಲ್ಲ. ಹಾಗಾದರೆ ಆ ಊರು ಯಾವುದು, ಎಲ್ಲಿದೆ, ಈ ಊರಿನ ವಿಶೇಷತೆ ಏನು? ಈ ಎಲ್ಲ ಮಾಹಿತಿಯನ್ನು ತಿಳಿಯಬೇಕೆಂದರೆ ಈ ವಿಡಿಯೋನ ನೀವು ಕೊನೆವರೆಗೂ ನೋಡಲೇಬೇಕು. ಅದಕ್ಕಿಂತ ಮೊದಲು ನೀವು ನಮ್ಮ ಚಾನಲ್ಗೆ ಹೊಸಬರಾಗಿದ್ದರೆ ದಯವಿಟ್ಟು ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಜೊತೆಗೆ ಬೆಲ್ ಐಕನ್ ಕೂಡ ಪ್ರೆಸ್ ಮಾಡಿ. ನಮಸ್ಕಾರ ಸ್ನೇಹಿತರೆ, ಫೋಕಸ್ ಯೂಟ್ಯೂಬ್ ಕನ್ನಡ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಪಾಪದ ಮಿತಿ ದಾಟಿದಾಗ ದುಷ್ಟರನ್ನು ನಾಶ ಮಾಡಲು ಮತ್ತು ಧರ್ಮವನ್ನು ಪುನಃಸ್ಥಾಪಿಸಲು ಕಲ್ಕಿ ಭಗವಂತ ಕಲಿಯುಗದಲ್ಲಿ ಅವತರಿಸುತ್ತಾನೆ. ಕಲ್ಕಿ ವಿಷ್ಣುವಿನ 10ನೆಯ ಹಾಗೂ ಕೊನೆಯ ಅವತಾರ. ಕಲಿಯುಗದ ಕೊನೆಯಲ್ಲಿ ಕಲ್ಕಿಯ ಪ್ರವೇಶ ಆಗಲಿದೆ. ಕಲಿ ಮಹಾಪುರುಷನ ಪ್ರಭಾವದಿಂದ ಜನರಲ್ಲಿ ಧರ್ಮ, ದಯೆ ಮೊದಲಾದ ಗುಣಗಳು ಅಳಿದು ಅಧರ್ಮ ಅತಿ ಹೆಚ್ಚಾದಾಗ ವಿಷ್ಣು ಕಲ್ಕಿಯಾಗಿ ಅವತರಿಸಿ ಅಶ್ವರೂಢನಾಗಿ ಖಡ್ಗ ಹಿಡಿದು ಹೊರಟು ಮೆಚ್ಚ ಸಮೂಹವನ್ನು ಸಂವರಿಸಿ ಜಗತ್ತಿನಲ್ಲಿ ಧರ್ಮ ಸಂರಕ್ಷಣೆ ಮಾಡಿ ಶಾಂತಿ ಸೌಖ್ಯವನ್ನು ನೆಲೆಗೊಳಿಸುತ್ತಾನೆ ಎನ್ನುವ ನಂಬಿಕೆ ಇದೆ. ಶ್ರೀಮದ್ ಭಾಗವತ ಪುರಾಣ ಮತ್ತು ಕಲ್ಕಿ ಪುರಾಣಗಳ ಪ್ರಕಾರ ಭಗವಾನ್ ಕಲ್ಕಿಯ ಅವತಾರವು ಕಲಿಯುಗದ ಕೊನೆಯಲ್ಲಿ ಮತ್ತು ಸತ್ಯುಗದ ಸಂಧಿ ಅವಧಿಯಲ್ಲಿ ನಡೆಯುತ್ತದೆ. ಕಲ್ಕಿ ದೇವರ ವಾಹನವು ಬಿಳಿ ಬಣ್ಣದ ಕುದುರೆಯಾಗಿದೆ ಎನ್ನುವ ನಂಬಿಕೆ ಇದೆ. ಈ ಕುದುರೆಯನ್ನು ದೇವದತ್ತ ಎಂದು ಕರೆಯಲಾಗುತ್ತದೆ. ಕುದುರೆಯ ಮೇಲೆ ಸವಾರಿ ಮಾಡುವ ಭಗವಂತ ಪಾಪಿಗಳನ್ನು ಪ್ರಪಂಚದಿಂದ ನಾಶ ಮಾಡುತ್ತಾನೆ ಮತ್ತು ಧರ್ಮವನ್ನು ಸ್ಥಾಪಿಸುತ್ತಾನೆ. ಪುರಾಣಗಳ ಪ್ರಕಾರ ಕಲ್ಕಿಯ ಹುಟ್ಟು ಶಾಂಬಲವಾಗಿದೆ. ಶಾಂಬಲ ಇದು ಸಂಸ್ಕೃತ ಪದವಾಗಿದ್ದು ಇದರ ಅರ್ಥ ಶಾಂತಿಯ ಸ್ಥಳ ಅಥವಾ ಮೌನದ ಸ್ಥಳ ಎಂದು ಅರ್ಥ. ಪುರಾಣಗಳ ಪ್ರಕಾರ ಈ ಶಾಂಬಲವು ಹಿಮಾಲಯದ ಪರ್ವತ ಮತ್ತು ಗೋಬಿ ಮರುಭೂಮಿಯ ನಡುವೆ ಅಸ್ತಿತ್ವದಲ್ಲಿದೆ ಎಂದು ಹೇಳಲಾಗುತ್ತಿದೆ. ದಂತಕಥೆಗಳ ಪ್ರಕಾರ ಇದು ಶುದ್ಧ ಹೃದಯದವರು ಮಾತ್ರ ವಾಸಿಸುವ ಭೂಮಿಯಾಗಿದೆ. ಪ್ರೀತಿ ಮತ್ತು ಬುದ್ಧಿವಂತಿಕೆಯು ಆಳುವ ಸ್ಥಳವಾಗಿದೆ ಮತ್ತು ಜನರು ದುಃಖ, ಬಯಕೆ ಅಥವಾ ವೃದ್ಧಾಪ್ಯದಿಂದ ನಿರೋಧಕರಾಗಿರುತ್ತಾರೆ. ಶಾಂಬಲ 1000 ಹೆಸರುಗಳ ನಾಡು ಎಂದು ಹೇಳಲಾಗುತ್ತದೆ. ದೇವರ ಚಿತ್ತವನ್ನು ತಿಳಿಸುವಂತಹ ಸ್ಥಳ. ಇದನ್ನ ನಿಷೇಧಿತ ಭೂಮಿ, ಬಿಳಿ ನೀರಿನ ಭೂಮಿ, ಜೀವಂತ ಬೆಂಕಿಯ ಭೂಮಿ, ಜೀವಂತ ದೇವರುಗಳ ಭೂಮಿ, ಅದ್ಭುತ ಭೂಮಿ ಎಂದು ಕರೆಯಲಾಗುತ್ತದೆ. ಹಿಂದೂಗಳು ಇದನ್ನ ಆರ್ಯಾವ್ರತ ಎಂದು ಕರೆಯುತ್ತಾರೆ. ಭಗವಾನ್ ವಿಷ್ಣುವಿನ ಈ ಅವತಾರವು 64 ಕಲೆಗಳಿಂದ ತುಂಬಿರುತ್ತದೆ ಮತ್ತು ಭೂಲೋಕದಲ್ಲಿ ಪಾಪಗಳೇ ತುಂಬಿದಾಗ ಅವನು ಜನರ ಹೃದಯದಲ್ಲಿ ಭಕ್ತಿಯನ್ನು ಜಾಗೃತಗೊಳಿಸುತ್ತಾನೆ. ಜನರು ಅವರಿಗೆ ವಿಧೇಯಕರಾಗುತ್ತಾರೆ ಮತ್ತು ಸದಾಚಾರ ಮಾರ್ಗ ಮತ್ತು ಶುದ್ಧತೆಯ ಯುಗವನ್ನು ಅನುಸರಿಸಲು ಪ್ರಾರಂಭಿಸುತ್ತಾರೆ. ಸ್ನೇಹಿತರೆ, ಕಲ್ಕಿ ಅವತಾರ ಬಗ್ಗೆ ನಿಮ್ಮ ವಿಚಾರಗಳೇನು ಎನ್ನುವುದನ್ನು ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ಹಾಕಿ. ಒಂದು ವೇಳೆ ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ದಯವಿಟ್ಟು ನಿಮ್ಮ ಸ್ನೇಹಿತರ ಜೊತೆ ವಾಟ್ಸಪ್ ಹಾಗೂ ಫೇಸ್ಬುಕ್ಕಲ್ಲಿ ಶೇರ್ ಮಾಡಿ. ಇಂತಹದೇ ರೋಚಕ ಮಾಹಿತಿಯೊಂದಿಗೆ ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಬರುತ್ತೇನೆ. ಅಲ್ಲಿಯವರೆಗೆ ಜೈ ಹಿಂದ್, ಜೈ ಕರ್ನಾಟಕ. ಕೀಪ್ ವಾಚಿಂಗ್ ಫೋಕಸ್ ಕನ್ನಡ.